ವೀಕ್ಷಕರೇ, ಇದು ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023. ಬಹುತೇಕ ನಾಮಪತ್ರಗಳು ಸಲ್ಲಿಕೆ ಆಗಿವೆ. ಇನ್ನು ನಾಮಪತ್ರಗಳು ಯಾವ ರೀತಿ ಪುರಸ್ಕಾರಗೊಳ್ಳುತ್ತವೆ, ತಿರಸ್ಕೃತಗೊಳ್ಳುತ್ತವೆ ಅನ್ನೋದನ್ನು ಇನ್ನು ಕಾದು ನೋಡಬೇಕು. ಇದಕ್ಕೂ ಮುನ್ನ ಕರಾವಳಿ ಅಂದರೆ ಒಂದು ರೀತಿಯ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಿದ್ದಿನ ಕಾಳಗ ನಡೆಯುವಂತಹ ಒಂದು ಕ್ಷೇತ್ರ ಇದು. ದಕ್ಷಿಣ ಕನ್ನಡ ಜಿಲ್ಲೆ 8 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಬಿಜೆಪಿ 7, ಕಾಂಗ್ರೆಸ್ 1 ಗೆದ್ದುಕೊಂಡಿತ್ತು. ಈ ಬಾರಿ ಇನ್ನೇನು ಫಲಿತಾಂಶ ಬರುತ್ತೆ, ಯಾವ ಥರ ಇರ್ಬೋದು ಅನ್ನೋದಕ್ಕೆ ಈಗಲೇ ಅನೇಕ ಕುತೂಹಲಗಳು ತೆರೆಕಂಡಿವೆ. ಆದರೆ ಪುತ್ತೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳೋದಾದರೆ ಬಹಳಷ್ಟು ನಿರೀಕ್ಷೆಯನ್ನು ಮೂಡಿಸಿತ್ತು. ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನುವಂಥ ಕನಸಿತ್ತು. ಒಂದಷ್ಟು ಜನರಿಗೆ ಕೆಲವು ಆಕಾಂಕ್ಷೆಗಳಿತ್ತು. ಇವೆಲ್ಲವನ್ನು ಮೀರಿ ಅಶೋಕ್ ಕುಮಾರ್ ರೈ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಗಾದರೆ ಅವರ ನಿರೀಕ್ಷೆ ಏನು, ಅವರು ಈ ಬಾರಿ ಮತದಾರರಿಗೆ ಕೊಡುವಂಥ ಆಶ್ವಾಸನೆಯನ್ನು ಕೇಳೋಣ. ಸರ್ ನಮಸ್ತೆ. ಚುನಾವಣೆ ಟ್ರೆಂಡ್ ನಾವು ನಾಮಿನೇಷನ್ ಹಾಕುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದೇವೆ. ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇದೆ. ಎಲ್ಲ ಕಡೆ ನೋಡಿದರೂ ಮತದಾರರು ಬದಲಾವಣೆ ಬೇಕನ್ನೋ ಒಂದು ಆಶೆಯಲ್ಲಿದ್ದಾರೆ. ಇವತ್ತು 5 ವರ್ಷದಲ್ಲಿ BJP ಸರ್ಕಾರ ಇತ್ತು, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಲ್ಲ. ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಎಲ್ಲಿವರೆಗೆ ಭ್ರಷ್ಟಾಚಾರ ಅಂದರೆ ತಳಮಟ್ಟದಿಂದ ಭ್ರಷ್ಟಾಚಾರ ಆಗುವಂಥದ್ದು, ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗುವುದನ್ನು ನಾವು ಕಂಡಿದ್ದೇವೆ. ಮತದಾರ ಖಂಡಿತ ಬಯಸಿದ್ದಾನೆ, ಬದಲಾವಣೆ ಬೇಕು. ನಿಶ್ಚಿತವಾಗಿ ನಮ್ಮ ಗೆಲುವು ಆಗ್ತದೆ ಅಂತ ನಮ್ಮ ಅನಿಸಿಕೆ. ಸರ್, ಈಗ ಇದು BJPಯ ಭದ್ರಕೋಟೆ ಅಂತಲೇ ಹೇಳ್ತಾ ಇದ್ರಿ, ಯಾಕಂದರೆ ಘಟಾನುಘಟಿ ನಾಯಕರಲ್ಲಿ ಇಲ್ಲಿಂದ ಆಗಿ ಹೋಗಿದ್ರು. ನಿಮಗೂ ಕೊನೆ ಗಳಿಗೆಯಲ್ಲಿ ಅಶೋಕ್ ಕುಮಾರ್ ರೈ ಅವರ ಹೆಸರು ಘೋಷಣೆಯಾಗಿತ್ತು. ಆದರೆ ಇನ್ನೊಂದೆಡೆ ಅರುಣ್ ಕುಮಾರ್ ಪುತ್ತಿಲ ಮತ್ತು BJP ಇದ್ರ ನಡುವಂಥ ಏರ್ಪಟ್ಟಂಥ ಸಂಘರ್ಷದಿಂದ ಹಿಂದೂ ಪರ ಮತಗಳು ಓಡುವುದು, ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಅನಿಸ್ತಾ ಇದೆಯಾ? ನೋಡಿ, ನಮಗೇನು ಹಾಗೇನು ಅನ್ನಿಸೋದಿಲ್ಲ. ಹಿಂದೂ ಪರ ಮತಗಳು ಕಾಂಗ್ರೆಸ್ ಪರವಾಗಿಯೂ ಇದೆ. ಅದರಲ್ಲೂ ನನಗೆ ಸುಮಾರು 20,000 ಮೇಲೆ BJPಯ ಮತ ನನಗೆ ಸಿಗ್ತದೆ. ಯಾಕಂತ ಹೇಳಿದ್ರೆ ನಾನು ಈ 10-12 ವರ್ಷದಲ್ಲಿ ನನ್ನ ಟ್ರಸ್ಟಿನ ಮುಖಾಂತರ ಹಲವು ಕುಟುಂಬಗಳಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡಿದ್ದೀನಿ. ಸುಮಾರು 22,000 ಕುಟುಂಬಗಳಿಗೆ ಸಹಾಯವನ್ನು ಮಾಡಿದ್ದೀನಿ. ಅದರಲ್ಲೂ 2,200 ಮುಸ್ಲಿಂ ಕುಟುಂಬಗಳು ಇದೆ. ನಾನು ಯಾವತ್ತೂ ಹಿಂದೂ ಮುಸ್ಲಿಂ ಯಾವುದೇ ಧರ್ಮದ ಬಗ್ಗೆ ನಾನು ಕೆಲಸ ಮಾಡಲಿಲ್ಲ. ಎಲ್ಲರನ್ನು ಒಂದೇ, ಯಾರು ಕಷ್ಟದಲ್ಲಿ ಬಂದಿದ್ದಾನೆ ಅವನಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದೆ. ಖಂಡಿತ ನನಗೆ ಧೈರ್ಯ ಇದೆ, ಮತದಾರರನ್ನು ತಲುಪಿಸುವಂಥ ಕೆಲಸ ಮಾಡಿದ್ದೇವೆ. ಅದರಿಂದ ಜಯ ಬೇರೆ ಆಗ್ತದೆ. ಅಲ್ಲಿ ಹಿಂದುತ್ವದಲ್ಲೇ ಅದು ಯಾವುದು ಕನ್ಸಿಡರೇಷನ್ ಇಲ್ಲಿ ಇವಾಗ ವ್ಯಕ್ತಿಯ ಬಗ್ಗೆ ನಿಷ್ಠೆ ಇಟ್ಕೊಂಡು ಬಂದವರು ಕನಿಷ್ಠ ಅಶೋಕ್ ರೈಗೆ ಮತ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅಂತ ನನ್ನ ನಂಬಿಕೆ. ಸರ್, ನಿಮ್ಮ ಮತದಾರರಿಗೆ ನೀವು ಕೊಡುವಂಥ ಆಶ್ವಾಸನೆ ಏನು? ನೋಡಿ, ಪುತ್ತೂರಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ. ಸುಮಾರು ಇಷ್ಟು ವರ್ಷದಿಂದ ಬರೀ ಹಿಂದುತ್ವ ಅಂತ ಹೇಳಿದಲ್ಲದೆ ಅಭಿವೃದ್ಧಿಯಲ್ಲಿ ಆಗಿದೆ. 5 ವರ್ಷದ ಬಜೆಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ₹1 ಆದರೂ ಈ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಹೈಯೆಸ್ಟ್ ರಾಜಸ್ವ ಕೊಡುವಂಥ ಒಂದು ಜಿಲ್ಲೆ ಇದ್ದರೆ ಬೆಂಗಳೂರು ಬಿಟ್ಟರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಮುಖ್ಯಮಂತ್ರಿಗೆ ಸಮಾನವಾದ ರಾಜ್ಯಾಧ್ಯಕ್ಷರಿದ್ದಾರೆ, 2 ಜನ ಮಂತ್ರಿಗಳಿದ್ದಾರೆ, 7 ಜನ ಶಾಸಕರಿದ್ದಾರೆ. ಬಜೆಟಿನಲ್ಲಿ ನೀವೇ ಮಾಧ್ಯಮದಲ್ಲಿ ಹೇಳಿ, 5 ವರ್ಷದಲ್ಲಿ ಎಲ್ಲಾದರೂ ₹1 ಬಜೆಟಿನಲ್ಲಿ ಈ ಭಾಗಕ್ಕೆ ಇಲ್ಲ. ಬರೀ ಇಲೆಕ್ಷನ್ ಬರುವಾಗ ಹಿಂದುತ್ವ ಅಂತ ಹೇಳ್ತಾರೆ ಇರೋದೇ ಅಭಿವೃದ್ಧಿಯ ವಿಚಾರ. ಏನು ಹಿಂದುತ್ವಕ್ಕೆ ಏನು ಮಾಡಿದ್ದಾರೆ ಅಂತ ನಾನು ಕೇಳ್ತೀನಿ. ಹಿಂದುತ್ವ ಅಂತ ಹೇಳ್ತೀರಲ್ಲ, ಏನು ಮಾಡಿದ್ದಾರೆ ಹಿಂದುತ್ವಕ್ಕೆ? ಮಾಡಿದ್ದು ಏನಿಲ್ಲ. 2 ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ, ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡ್ತಾರೆ. ಇವತ್ತು SDPಯನ್ನು ಕಟ್ಟುವವರು ಯಾರು? ಕಾಂಗ್ರೆಸ್ಸಿನ ಓಟನ್ನು ತೆಗಿಬೇಕಂತ ಹೇಳ್ಬಿಟ್ಟು SDPಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಕಡೆ ಒಂದು ಕಡೆ ಹಿಂದುತ್ವ ಅಂತಾರೆ, ಆ ಕಡೆ SDPಗೆ ಸಹಾಯ ಮಾಡ್ತಾರೆ. ಎಲ್ಲಿದೆ ಸ್ವಾಮಿ ಹಿಂದುತ್ವ? ನಕಲಿ ಹಿಂದುತ್ವ ಅಲ್ಲದು. ಇದೇನು ನೀವೇ ಹೇಳಿ. ಈಗ ಅವರು ಒಂದು ಕಡೆ ಅಂತ ಹೇಳಿದರೆ SDPಯನ್ನು ಬೆಳೆಸಬಾರ್ದು. ಇವತ್ತು ಇಲ್ಲಿ SDPಯವನು ಏನು ನಿಂತಿದ್ದಾನೆ, ಅವನು ಅಷ್ಟೊಂದು ದುಡ್ಡನ್ನು ನಮ್ಮಿಂದ ಕೇಳ್ತಾರೆ. ನಾನು ತೆಗಿಬೇಕಿದ್ರೆ ಇಷ್ಟು ದುಡ್ಡು ಕೊಡಬೇಕು, ನನಗೆ BJPಯವರು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ.
ಈ ರೀತಿ ಇದ್ದರೆ ಮತ್ತು ಹಿಂದುತ್ವ ಎಲ್ಲಿ? ನಾನು ನಿನ್ನೆ ಯಾವುದೋ ಒಂದು ಭಾಷಣ ಮಾಡುವಾಗ ನಾನು ಹೇಳಿದ್ದೆ, ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಭಾರತೀಯ ಜನತಾ ಪಕ್ಷದ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಯಾವತ್ತೂ ಪಕ್ಷದ ವಿರುದ್ಧ ಪಕ್ಷದ ಪ್ರಮುಖರ ಮುಖಾಂತರ ಮಾತಾಡಿಲ್ಲ. ಅದನ್ನು ಅಲ್ಲೇ ಒಂದು ತುಣುಕನ್ನು ಕಟ್ ಮಾಡಿ ಅಶೋಕ್ ರೈ ಭಾರತೀಯ ಜನತಾ ಪಕ್ಷವನ್ನು ನೋಡ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವತ್ತೂ ಒಂದು ದೊಡ್ಡ ವ್ಯಕ್ತಿಗಳ ಮೇಲೆ ನಾನು ಸವಾರಿ ಮಾಡಿದಂಥವ್ನು ನಾನಲ್ಲ. ನಾನು ಚಿಕ್ಕವನು, ನಾನು ಇವಾಗ ಪಕ್ಷಕ್ಕೆ ಬಂದವನು, ನಾನು ರಾಜಕೀಯಕ್ಕೆ ದೊಡ್ಡವರಿಗೆ ಹೋಲಿಸಿದರೆ ಅತಿ ಚಿಕ್ಕವನು, ಅದು ನನಗೆ ಗೊತ್ತಿದೆ. ಆದರೆ ಯಾವತ್ತೂ ಕೂಡ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ಭ್ರಷ್ಟಾಚಾರ ಮಾಡುವವರು ಇವರು ಏನು ಮಾಡ್ತಾರೆ, 94C ಅಲ್ಲಿ 3 ಸೆನ್ಸ್ ಜಾಗದವನಿಗೆ ದುಡ್ಡು ವಸೂಲು ಮಾಡ್ತಾರೆ, ಆಕ್ರಮ ಸಕ್ರಮ ಮಾಡಿದವನಿಗೆ ದುಡ್ಡು ವಸೂಲು ಮಾಡ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಯಾವುದರಲ್ಲಿ ಕನಿಷ್ಠ ತಂದೆ ಸತ್ತರೆ ಮಕ್ಕಳ ಹೆಸರಲ್ಲಿ RTC ಆಗಬೇಕಿದ್ರೆ ದುಡ್ಡು ಕಲೆಕ್ಷನ್ ಮಾಡ್ತಾರೆ. ಎಲ್ಲ ಇಲಾಖೆಗಳಿಂದ ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, RTO ಸೆಕ್ಷನು, ಸಬ್ ರಿಜಿಸ್ಟರ್, ಇದರಿಂದೆಲ್ಲ ತಿಂಗಳು ದುಡ್ಡು ಕಲೆಕ್ಷನ್ ಮಾಡ್ತಾರೆ. ಇಂಥವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ನಾನು ಹೇಳಿದ್ದು ಹೊರತು ಪಕ್ಷಕ್ಕೆ ಬುದ್ಧಿ ಕಲಿಸ್ತೀನಿ ಅಂತ ನಾನು ಹೇಳಿಲ್ಲ ಯಾವತ್ತು. ಇನ್ನೊಂದು, ಈಗ ನಿಮ್ಮ ಪ್ರಕಾರ ನಿಮಗೆ BJP ಮತಗಳು ಬರ್ತವೆ, ಬೇರೆ ಬೇರೆ ಜಾತಿ ಧರ್ಮದ ಮತಗಳು ಬರ್ತವೆ. ಇಲ್ಲಿ BJP ಸಮೀಕರಣ ಏನಂದರೆ ಒಕ್ಕಲಿಗರನ್ನ ಅಲ್ಲಿ ಹಾಕಿಬಿಟ್ರೆ ಒಂದಷ್ಟು ಮತಗಳನ್ನು ಸೆಳಿಬೋದು ಅನ್ನೋದು. ಇದು ಅವರ ಲೆಕ್ಕಾಚಾರ ಕರೆಕ್ಟ್ ಆಗುತ್ತಾ ಅಂತ? ಇದು ಖಂಡಿತ ಸರಿಯಲ್ಲ. ಮೊದಲು ಇಲ್ಲಿ ಶಕುಂತಲಾ ಶೆಟ್ಟಿ MLA ಆಗಿದ್ದರು. ಆಗ ಒಕ್ಕಲಿಗರಿಗೆ ಏನಾದರೂ ಇಲ್ಲಿ ಅವಕಾಶ ಇತ್ತಾ? ಹೌದು, ಆಗಲಿ. ಅವರು ಒಕ್ಕಲಿಗರೇ ಅವ್ರಿಗೇನೆ ಜಾತಿ ಪರವಾಗಿ ಕೊಟ್ಟಿದ್ದಾರೆ. ಏನು ಪುತ್ತೂರಲ್ಲಿ ಯಾರು ಒಕ್ಕಲಿಗರು ಇಲ್ವಾ? ಸುಳ್ಯದವರು ಬಂದು ಇಲ್ಲಿ ನಿಲ್ಲಬೇಕಾ? 69-70 ವರ್ಷದವರು ಇಲ್ಲಿ ಅಭ್ಯರ್ಥಿ ಆಗಬೇಕಾ? ಅದು ನಮಗೆ ಪರವಾಗಿಲ್ಲ. ನಾನು ಕೇಳೋದು, ನಾನು ಪ್ರಶ್ನೆ BJP ಅವರಿಗೆ ಮಾಡೋದು, ನಿಮಗೆ ಅಭ್ಯರ್ಥಿಗಳೇ ಸಿಗೋದಿಲ್ಲ ಪುತ್ತೂರಲ್ಲಿ ಅಂದರೆ ಯಾರಾದರೂ ಬೆಳೆಯೋಣಿದ್ರೆ ನನ್ನಂಥವ್ರು ಪಕ್ಷದ ಬೆಳೆಯೋ ಅವರನ್ನು ಓಡಿಸಿ ಯಾರು ಸುಮ್ಮನೆ ಇರ್ತಾರೆ ಇವರಿಗೆ ಡಮ್ಮಿ ಕ್ಯಾಂಡಿಡೇಟ್ಗಳು ಬೇಕು ಅಂತ ಇದರ ಅರ್ಥ. ಜನ ಅರ್ಥ ಮಾಡ್ಕೊಳ್ತಾರೆ. ನಾನು ಇದನ್ನು ಹೇಳಬೇಕಂತ ಇಲ್ಲ, ಜನಗಳು ಅಷ್ಟು ಅರ್ಥ ಆಗೋದಿಲ್ಲ. ಯುವಕರಿದ್ದಾರೆ, ಅರ್ಥ ಆಗೋದಿಲ್ಲ. ಇಷ್ಟು ಜನ ಯುವಕರು ಇದ್ದಾರೆ, ಇಷ್ಟು ಜನ ಇದ್ದಾರೆ, ಇಲ್ಲಿ ಯಾರು ಅಭ್ಯರ್ಥಿಗಳೇ ಇಲ್ಲ ಪುತ್ತೂರಲ್ಲಿ. ಅರ್ಹರಾದವರು ಯಾರೂ ಇಲ್ವಾ? ಎಷ್ಟೋ ಪಕ್ಷದಿಂದ ಬಿಟ್ಟು ಮನೆಯಲ್ಲಿ ಕೂತವರನ್ನು ತಗೊಂಡು ಬಂದು ಇಲ್ಲಿ ಅಭ್ಯರ್ಥಿ ಮಾಡಬೇಕಾ? ಅವಶ್ಯಕತೆ ಇದೆಯಾ? ಇದು ಜನರು ಇದಕ್ಕೆ ಪ್ರಶ್ನೆ ಮಾಡುವಂಥ ವಿಚಾರ. ಜನಗಳು ಅರ್ಥ ಮಾಡಿಕೊಡ್ತಾರೆ. ಭಾರತೀಯ ಜನತಾ ಪಕ್ಷದ ಕೂಡ ಇದನ್ನು ಅರ್ಥ ಮಾಡುವಂಥ ಶಕ್ತಿ ಅವರಿಗೆ ಇದೆ ಅಂತ ತಿಳ್ಕೊಂಡಿದ್ದೇನೆ. ಸರ್, ನಿಮ್ಮ ಗೆಲುವಿನ ನಿರೀಕ್ಷೆ ಹೇಗಿದೆ? ಎಷ್ಟು ಮತಗಳು ನಿಮಗೆ ಒಂದು ಸಿಗುತ್ತೆ ಅನ್ನುವಂಥ ನಿಮ್ಮ ಲೆಕ್ಕಾಚಾರಗಳು? ಸುಮಾರು ನಮ್ಮ ಅಂದಾಜು ಸುಮಾರು 35,000-40 ಸಾವಿರ ಮತದ ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಯಾಕಂದರೆ ಎಲ್ಲ ಕಡೆಗಳಲ್ಲೂ ಒಂದು ಹೊಸ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಒಳ್ಳೆ ಹುರುಪಲ್ಲಿದ್ದಾರೆ. ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ರೀತಿಯ ಟೀಮನ್ನು ಸೆಟ್ ಮಾಡಿದ್ದೀವಿ ಫೀಲ್ಡಿಗೆ ಹೋಗುವಂಥದ್ದು. ಅದೇ ರೀತಿ ಈ ಸರ್ಕಾರದ ಹೊಸ 2,000 ರೂಪಾಯಿ ಮನೆ ಒಡತಿಗೆ 200 ಯೂನಿಟು ಕರೆಂಟ್ ಫ್ರೀ ಕೊಡುವಂಥದ್ದನ್ನು ಇದನ್ನು ಜನ ಒಪ್ಪಿಕೊಂಡಿದ್ದಾರೆ. BJP ಅವರು ಹೇಳ್ತಾರೆ 200 ಯೂನಿಟ್ ಕರೆಂಟ್ ಎಲ್ಲಿ ಕೊಡೋದು? 200 ಯೂನಿಟ್ ಕರೆಂಟ್ ಡೆಲ್ಲಿಯಲ್ಲಿ ಕೊಡ್ತಾ ಇಲ್ವಾ? ಆಮ್ ಆದ್ಮಿ ಪಾರ್ಟಿಯವರು ಕೊಡ್ತಾ ಇಲ್ವಾ? ಯಾವುದನ್ನು ಮಾಡ್ಬೋದು. ಇವರು ಭ್ರಷ್ಟಾಚಾರ ಕಡಿಮೆ ಮಾಡಿದರೆ ಎಲ್ಲದನ್ನು ಮಾಡ್ಬೋದು. ನೀವು ಕೇಳ್ಬೋದು, ಅಶೋಕ್ ರೈಗಳು ನೀವು ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಎಲ್ಲ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ. ಯಾವ ದೇವರಿಂದಲೂ ಸಾಧ್ಯ ಇಲ್ಲ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ. ಈ ವಿಶ್ವದಲ್ಲಿ ಯಾರಿಂದಲೂ ಸಾಧ್ಯ ಎಲ್ಲೆಲ್ಲ ಆ ಲೆವೆಲಲ್ಲಿ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಲೈಸನಿಂಗ್ ಪೀಸ್ ಅಂತ ನಡೀತಾ ಇದೆ. ಸೊ ಯಾರಿಂದ ನಾನು ಹೇಳ್ತಾ ಇರೋದು, ನಾನು ಭ್ರಷ್ಟಾಚಾರಿ ಆಗದಿದ್ದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ನಾನು ಮಾಡ್ಬೋದು. ಅದನ್ನು ಖಂಡಿತ ಪುತ್ತೂರಲ್ಲಿ ನಿಲ್ಲಿಸು ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ನಾನು ಭ್ರಷ್ಟಾಚಾರಿ ಆದರೆ ತಾನೇ ಇನ್ನೊಬ್ಬ ಭ್ರಷ್ಟಾಚಾರ ಮಾಡೋದು. ಅದಕ್ಕೆ ಕಡಿವಾಣ ಹಾಕುವಂಥ ಬಡವರಿಗೆ ಏನೇನು ಸಿಗಬೇಕು, ಬಡವರ ಹಕ್ಕಿನ ಪರವಾಗಿ ಕೆಲಸ ಮಾಡ್ತೇನೆ. ಇವತ್ತು ಬಡವನಿಗೆ 94C ಆಗಲಿ, ಆಕ್ರಮ ಸಕ್ರಮ ಆಗಲಿ, ಅವರು ಬೇರೆ ಬೇರೆ ಕೆಲಸಗಳಿದ್ದರೆ ಅದಕ್ಕೆ ದುಡ್ಡು ಕೊಟ್ಟು ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಹಾಗೇ ಬಿದ್ದಿದೆ. ಸಾಧಾರಣ 1-2 ಸಾವಿರ 3 ಸಾವಿರ 94C ಆಕ್ರಮ ಸಕ್ರಮ ಫೈಲ್ಗಳಲ್ಲಿ ಬಿದ್ದಿದೆ. ಒಬ್ಬ MLA ಆದವನ ಕೆಲಸ ಏನು ಸ್ವಾಮಿ? ನಿಮ್ಮ ಜಾಗ, ನನ್ನ ಜಾಗ ನನಗೆ ಸಿಗುವಂಥದ್ದು. ಅಲ್ಲಿ ಅರ್ಜಿ ಕೊಡಬೇಕು, ಕಾಯಬೇಕು, ದುಡ್ಡು ಕೊಡಬೇಕು, ಇನ್ನೂ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಇಟ್ಕೊಂಡಿದ್ರಿ? ನಾನು ನಿಮಗೆ ಇಷ್ಟು ವರ್ಷ ಯಾಕೆ ಇಟ್ಕೊಂಡಿದ್ರಿ? ನನಗೆ ಅವಕಾಶ ಸಿಕ್ಕಿದಲ್ಲಿ ಮನೆಗೆ ಹೋಗಿ ಅವರ ಆಸ್ತಿ ಪಾಲು ಏನಿದೆ, ಅವರ ಅಧಿಕಾರ ಏನಿದೆ ಬರೆದು ಕೊಡುವಂಥ ಕೆಲಸವನ್ನು ಬಡವರಿಗಾಗಿ ಮಾಡ್ತೇನೆ.
ಧನ್ಯವಾದಗಳು ಸರ್. ನಿಮ್ಮ ಕನಸು ನನಸಾಗಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಮತ್ತೆ ಪುತ್ತೂರಿಗೆ ಅಶೋಕ್ ಕುಮಾರ್ ರೈ ಅವರು ಗೆದ್ದು ಬರಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಇದು ಅಶೋಕ್ ಕುಮಾರ್ ರೈ ಅವರ ಮಾತುಗಳು. ಏನಂದರೆ ಒಂದಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತಹ ಪ್ರಯತ್ನವೇ ನನ್ನ ಗುರಿ ಅನ್ನೋದು ಅಶೋಕ್ ಕುಮಾರ್ ರೈ ಅವರ ಮಾತು. ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಜೊತೆಗಿನ ಚಿಟ್ ಚಾಟ್. ವೀಕ್ಷಕರೇ, ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ವರ್ಕಾಡಿ, ಸ್ಪಂದನ ಟಿವಿ, ಉಡುಪಿ.